ಸೌತಡ್ಕ ಬಯಲು ಮಂದಿರದ ಗಣಪನಿಗೆ ಗಣೇಶ ಚತುರ್ಥಿಯ ಸಂಭ್ರಮ. ಶ್ರೀ ದೇವರಿಗೆ ಗಣಯಾಗ ಮಹಾಪೂಜೆ ನಡೆಯಿತು. ಕೋವಿಡ್-19 ಕೊರೋನಾದಿಂದಾಗಿ ಶ್ರೀ ಕ್ಷೇತ್ರದಲ್ಲಿ ಸರ್ಕಾರದ ಮಾರ್ಗಸೂಚನೆಯ ಪ್ರಕಾರ ಯಾವುದೇ ಸೇವೆಗೆ ಅವಕಾಶವಿರಲಿಲ್ಲ. ಮಾಸ್ಕ್, ಥರ್ಮಲ್ ಸ್ಕ್ಯಾನಿಂಗ್ಗೆ ಒಳಪಟ್ಟು ಸ್ಯಾನಿಟೈಸರ್ ಅನ್ನು ಉಪಯೋಗಿಸಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಸರತಿ ಸಾಲಿನಲ್ಲಿ ದೇವರ ದರ್ಶನಕ್ಕೆ ಅನುವು ಮಾಡಿಕೊಡಲಾಗಿತ್ತು ಎಂದು ಶ್ರೀ ಕ್ಷೇತ್ರದ ಅರ್ಚಕರು ಮಾಧ್ಯಮಕ್ಕೆ ಮಾಹಿತಿ ನೀಡಿದರು. ಸರ್ಕಾರದ ಅಧಿಸೂಚನೆಯ ಪ್ರಕಾರ ಇವತ್ತಿನ ದಿನ ಮಾಡಿದೆ. ಹಾಗೆ ಭಕ್ತರು ಕೂಡ ಅಂತರ ಕಾಯ್ದುಕೊಂಡು ತಾವು ದೇವರ ದರ್ಶನವನ್ನು ತಾವು ಮಾಡಿದ್ದಾರೆ. ಅದೇ ರೀತಿಯಾಗಿ ಇವತ್ತಿನ ಚೌತಿಯ ವಿಶೇಷವಾಗಿ ದೇವರಿಗೆ ಸ್ತೋತ್ರ ಶರಣಾಳಿಕೆಯರ ಗಣಯಾಗವು ಸಂಪ್ರದಾಯದಂತೆ ನಡೆದಿದೆ. ಅದೇ ರೀತಿಯಾಗಿ ದೇವರಿಗೆ ಮಹಾಪೂಜೆ ಸೇವೆ